ಯಾರೆಲ್ಲೂ ಕಾಣಿಸ್ತಿಲ್ವಲ್ಲ. ಇರು, ನಾನು ಒಳಗಡೆ ಹೋಗಿ ನೋಡ್ಕೊಂಡ್ಬರ್ತೀನಿ. ಒಳಗಡೆನೇ ಇಲ್ಲ ಕಣೋ, ಸ್ಟೇಷನ್ಗೆ ಹೋಗಿರ್ಬೇಕು. ನಡೀಲಿ. ಇಲ್ಲಿವರೆಗೂ ಏನ್ ಮಾಡಿದೀರಾ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾನೆ ಇದೀವಿ. ರಾಜ್, ಬೇಡ, ಹೋಗೋಣ ಬಾರು. ಅವ್ರು ಮಾತಾಡ್ತಿರೋದನ್ನ ನೋಡಿದ್ರೆ ಡಿಕ್ಕಿ ಓಪನ್ ಆಗಿದೆ ಅಂತ ಅರ್ಥ. ಎಲ್ಲ ನೀನೇ ಅಂದ್ಕೊಂಬಿಡ. ಒಂದ್ಸಲ ಹೋಗಿ ನೋಡೋಣ ಬಾ. ರಾಜ್, ನಾನಿಲ್ಲೇ ಇಲ್ಲ. ಸರಿ, ನೀನ್ ಇಲ್ಲೇ ಬಿಡು. ನಾವ್ ಅಲ್ಲಿ ಹೋಗಿ ನೀನ್ ಇರೋದ್ ಕಣ್ಣಿಗೆ ಬಿದ್ರೆ ಬೇರೆ ಅನುಮಾನಗಳಿಗೆ ದಾರಿ ಮಾಡ್ಕೊಟ್ಟಾಗತ್ತೆ. ಮೊದಲು ಹೋಗಿ ನೋಡೋಣ ಬಾ. ಬನ್ನಿ. ಕಂಪ್ಲೇಂಟ್ ಕೊಟ್ಮೇಲೆ ಏನ್ ಮಾಡಿದಿರಾ ಅಂತ ನಾವು ನನ್ನ ಕಾಲೇಜ್ಗೆ ಹೋಗಿ ವಿಚಾರಿಸಿದ್ವಿ. ನಿಮ್ಮ ಹುಡುಗಿ ಯಾರನ್ನಾದ್ರೂ ಪ್ರೀತಿಸಿದ್ದ ಅಂತ ಎನ್ಕ್ವೈರಿ ಮಾಡಿದ್ವಿ. ಬೇಕಾದ್ರೆ ಕೇಳಿ. ಏನ್ರಯ್ಯ, ನಾವು ನನ್ನ ಕಾಲೇಜಿಗೆ ಬಂದಿರ್ಲಿಲ್ವಾ? ಹೌದು, ಕೇಳಿ. ನಾವು ನಮ್ಮ ಪ್ರಯತ್ನದಲ್ಲಿದ್ದೀವಿ. ಅದಕ್ಕೆ ನಾನು ನಿಮಗೆ ನೆನ್ನೆ ಹೇಳಿದೆ, ನಿಮ್ಮ ಹುಡುಗಿನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ನಿಮಗೆ ಫೋನ್ ಬರಬೇಕು, ಇಲ್ಲ ಅವಳು ಬಾಡಿ ಸಿಗಬೇಕು ಅಂತ. ಖಂಡಿತ ಸತ್ಯದಲ್ಲಿ ಏನಾದ್ರೂ ಕ್ಲೂ ಸಿಕ್ಕುತ್ತೆ. ಏನ್ರಪ್ಪ, ನೀವು ನಮ್ಮನ್ನು ಓದ್ತಿರೋ ಕಾಲೇಜ್ನವ್ರು ತಾನೆ? ಹೌದಂಕಲ್. ನಮ್ಮನ್ನು ಮೇಲೆ ಯಾರಿಗಾರು ದ್ವೇಷ ಇತ್ತ? ಇಲ್ಲ ಯಾರಾದ್ರೂ ಬೇರೆ ಹುಡುಗರ ಜೊತೆ ಬೆರೆಯೋದನ್ನ ನೀವು ನೋಡಿದ್ದೀರಾ? ನಮ್ಮನ್ನು ಅಂಥವಳಲ್ಲ. ನೋಡಮ್ಮ, ಅವತ್ತು ನಾನು ಕೋಪದಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಿಲ್ಲ ಅಂದೆ. ಅದ್ ನನ್ ತಪ್ಪ ಅಷ್ಟಕ್ಕೆ ಹೀಗೆ ಮಾಡಿದಾಳೆ. ಅವಳು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ದೆ. ಎಸ್, ಬಟ್ ಅದು ನನಗೆ ಹೇಳಿಲ್ಲ. ನನಗೆ ತಾನೇ ಹೇಗ್ ಗೊತ್ತಾಗ್ಬೇಕು? ಸಮಾಧಾನ ಮಾಡ್ಕೊಡಿ ರಾಜೆ. ಇವತ್ ನೋಡಿ, ನಾಳೆ ಪೇಪರ್ಗೆ ಹಾಕ್ಸೋಣ. ಅಣ್ಣ ಯಾಕಪ್ಪ ಬಂದೆ? ಆವತ್ತು ಬಂದು ಗಲಾಟೆ ಮಾಡಿ ಹೋದವನು ಇವತ್ತು ನನ್ನ ಸ್ಥಿತಿ ನೋಡಿ ನಗೋದಕ್ ಬಂದ್ಯಾ? ಇವರು ನಾನು ಅನು ಚಿಕ್ಕಪ್ಪ, ಗುಣಶೇಖರ್ ಅಂತ. ಅನು ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ ಅಂತ ಕೇಳೋಣ ಅಂತ ಬಂದು. ಅಣ್ಣ, ಇಂಥ ಹೊತ್ನಲ್ಲಿ ನಗು ಅಂತ ಕಟುಕ್ ಮನ್ಸಲ್ಲ ನಂದು. ಏನಾಯ್ತು ಇನ್ಸ್ಪೆಕ್ಟ್ರೆ? ಏನು ಗೊತ್ತಾಗಿಲ್ಲ. ಬರ್ತೇನೆ. ಸಮಾಧಾನ ಮಾಡ್ಕೋ. ಏನ್ರ ಇಲ್ಲಿವರೆಗೆ ಬಂದಿದ್ದು? ಏನಿಲ್ಲಣ್ಣ, ಸ್ವಲ್ಪ ಗಾಡಿ ಬೇಕಾಯ್ತು. ಹುಷಾರು. ರಾಜ್, ಈ ಗಲಾಟೆನಲ್ಲಿ ಮರ್ತೇ ಬಿಟ್ಟಿದ್ದೆ. ನಿಮ್ಮ ಅತ್ತಿಗೆ ಇಲ್ಲೇ ಇದ್ದಾಳೆ. ಮನೆ ಬಿಟ್ಬಿಟ್ಟು ಹೋಗು. ಸರಳ, ರಾಜ್ ಜೊತೆ ಮನೆಗೆ ಹೋಗು, ಆಮೇಲೆ ಬರ್ತೀನಿ. ಡೋರ್ ಹಾಕು. ಯಾಕ್ರೋ ಹಾಗೆ ಹೋಗ್ತಿದ್ದೀರಾ? ಶಾವಿಗೆ ಪಾಯಸ ಮಾಡಿದೀನಿ, ಕುಡ್ಕೊಂಡು ಹೋಗ್ರೋ. ಇಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀವಿ. ಏನ್ ಹುಡುಗರೋ ಏನು? ಈಗೇನು ಮಾಡೋದು? ಎಲ್ಲಾ ಕಡೆ ಜನ ಇದ್ದಾರೆ. ಬಾಡಿನ ಹೇಗೆ ಡಿಸ್ಪೋಸ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ಲ. ನಾನು ಈ ಹೆದರಿಕೆಯಲ್ಲೇ ಸತ್ತೋಗ್ತೀನೋ ಏನು? ಚಚೆ, ಗಂಡಸ ಹುಟ್ಟಿ ಯಾವಾಗ್ಲೂ ಸಹಾಯ ಮಾತೆ ಆಡ್ತಿದ್ರೆ ಸತ್ಯವ್ರನ್ನ ಏನ್ ಮಾಡೋದು? ನಾವೆಲ್ಲ ಜೊತೆಗೆ ಸೇರ್ಕೊಂಡು ಸಾಯ್ಬೇಕಷ್ಟೇ. ವಿಕಿ, ಇಳಿ ಬೇಗ. ಯಾಕೋ? ಅನು ನಡೆಸಕ್ಕೆ ಇದೆ ಸರಿಯಾದ ಜಾಗ. ಪ್ರೇಮ, ಬಾ. ನೋಡಿ, ನೀವಿಬ್ರಿಗೆ ಅಳ್ತಾ ಕೂತಿದ್ರೆ ನಾವೆಲ್ಲರೂ ಸಿಕ್ಕಾಕೋಬೇಕಾಗತ್ತೆ. ವಿಕಿ, ನಂಗೋಸ್ಕರ ಕಂಟ್ರೋಲ್ ಮಾಡ್ಕೊ. ಅನು, ನಿಮಗೂ ವಿಕ್ಕಿಗೆ ಮದುವೆ ಮಾಡ್ಬೇಕು ಅಂತ ನಾವು ಹಾಕಿದ ಪ್ಲಾನು ಈ ರೀತಿ ಮುಗಿತೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ನಾವೇ ತಗೊಂಡು ಹೋಗಿ ನೀನು ಒಪ್ಸೋಣ ಅಂದ್ರೆ ಹೇಗಾಯ್ತು ಎಲ್ಲಾಯ್ತು ಅಂತ ನಾವೆಲ್ಲರೂ ಸಿಕ್ಕಾಕೊಳ್ತೀವಿ. ಅದಕ್ಕೆ ಈ ದಾರಿ ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ತೋಚ್ತಿಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು. ಮುಂದಿನ ಜನ್ಮ ಅಂತ ಅಂತಿದ್ರೆ ನೀನ್ ಅಣ್ಣನಾಗಿ ಹುಟ್ಟಿ ನಿನಗೆ ಮದುವೆ ಮಾಡಿಸೋ ಭಾಗ್ಯ ಆ ದೇವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನನ್ ಕ್ಷಮಿಸ್ಬಿಡು. ನೀನ್ ಈ ಸ್ಥಿತಿಗೆ ತಂದ ಪಾಪಿಗೆ
ತಗ್ ಶಿಕ್ಷೆ ಆಗ್ಲಿ ಅಂತ ಆ ದೇವ್ರಲ್ಲಿ ನಾನು ಬೇಡ್ಕೊಳ್ತೀನಿ. ಅನು, ನನ್ನ ಸ್ನೇಹಿತೆಯಾಗಿ ನಿನ್ನ ಈ ರೀತಿ ಬಿಟ್ಟು ಹೋಗಕ್ಕೆ ನನಗ್ ತುಂಬಾ ದುಃಖ ಆಗ್ತಾ ಇದೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ನೀವು ಅಳ್ತಾ ಕೂತಿದ್ರೆ ಏನೂ ಪ್ರಯೋಜನ ಇಲ್ಲ. ಮೊದಲು ಜಾಗ ಖಾಲಿ ಮಾಡ್ಬೇಕು. ಬನ್ನಿ. ಹಲೋ, ಏನಮ್ಮ ಹೆಸರು? ದಿನ ಜಾಗಿಂಗ್ ಬರ್ತೀನಿ, ಒಂದ್ ಫಿಗರ್ ಕಾಣ್ತಿರ್ಲಿಲ್ಲ. ಐ ಥಿಂಕ್ ಟುಡೇ ಇಸ್ ಲಕ್ಕಿ ಡೇ. ಯಾಕೆ ಮಾತಾಡಲ್ವಾ? ಮನೆ ಬಿಟ್ಟು ಬಂದಿದ್ಯಾ ಇಲ್ಲ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಇರೋದು ನೋಡಿದ್ರೆ ಮುದ್ಕಂಗ್ ಮದುವೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಡೋಂಟ್ ವರಿ, ಐ ಆಮ್ ಹಿಯರ್ ಫಾರ್ ನಿನ್ನಂತ ಬಾರೀಸ್. ನೀನ್ ಸೈಲೆಂಟ್ ಆಗಿದ್ಯಾ ಅಂದ್ಮೇಲೆ ಡಬಲ್ ಓಕೆ. Come on, darling. Come on. ಸಮಾಧಾನ ಮಾಡ್ಕೊಳ್ಳೋಣ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ ರಾಯರೇ. ಇದು ಯಾವುದೇ ರೀತಿ ನಿಮ್ಮ ರಾಜಕೀಯ ವರ್ಚಸ್ಗೆ ಕುಂದಾಗದೇ ಇರ್ಲಿ. ಮೊದಲು ಆ ಕಡೆ ಗಮನ ಕೊಡಿ. ರಾಯರೇ, ಮುಂದಿನ ಕೆಲಸ ಮುಗಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಏನೇ ಆದ್ರೂ ನಮ್ಮನ್ನು ವಾಪಸ್ ಬರ್ತಾಳ ಇನ್ಸ್ಪೆಕ್ಟ್ರೆ? ಆದ್ರೂ ನಮ್ ಕೆಲಸ ನಾವು ಮಾಡ್ಲೇಬೇಕು. ಅಪರಾಧಿಗಳನ್ನ ಹಿಡಿಲೇಬೇಕು. ರಾಜ್, ನೀನು ವಿಕ್ಕಿ ಇಬ್ರು ಮನೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ಅಯ್ಯೋ ಅನು, ಅಯ್ಯೋ ಅಯ್ಯೋ, ಏನಂದ್ರೆ ರಾಜ್, ಆ ಹುಡುಗಿ ನಿಮ್ ಕಾಲೇಜಲ್ಲಿ ತಾನೇ ಓದ್ತಾ ಇದ್ದಿದ್ದು? ಹೌದು. ಎಂಗೇಜ್ಮೆಂಟ್ ದಿವಸನೇ ತಪ್ಪಿಸ್ಕೊಂಡಿದ್ರೆ ಅಂದ್ಮೇಲೆ ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ತಾನೇ ಅರ್ಥ. ಇರ್ಬಹುದು. ಮತ್ತೆ ಅವಳಿಗೆ ಇಷ್ಟ ಇರ್ಲಿಲ್ಲ ಅಂದ್ಮೇಲೆ ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ಲಾ? ಗೊತ್ತಿಲ್ಲ ಸರ್. ಇರ್ಬೋದು. ಆ ಲವ್ವರ್ ಯಾರು ಅಂತ ಗೊತ್ತಾದ್ರೆ ಕೊಲೆಗಾರ ಸಿಕ್ಕದ ಹಾಗೆ. ಅದಕ್ಕೆ ನಿಮ್ಮಿಬ್ರು ಸಹಾಯ ಬೇಕು. ಆಯ್ತಣ್ಣ. ಅವಳು ಲವ್ ಮಾಡ್ತಿದ್ದ ಹುಡುಗ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ವಲ್ಲ. ಅವಳಿಗೆ ಆಗದೆ ಇದ್ದವ್ರು ಯಾರಾದ್ರೂ ಇದ್ರಾ? ಚಚೆ, ಕಾಲೇಜಿನ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ಲು. ಆ ತರ ಯಾವ್ದಾದ್ರು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ನನಗೆ ತಿಳಿಸಿ. ಇನ್ವೆಸ್ಟಿಗೇಷನ್ಗೆ ಈಸಿ ಆಗುತ್ತೆ. ಆಯ್ತು. ಪ್ರೇಮ, ಬಂದ್ ಕೂತ್ಕೊಂಡು ಎಷ್ಟೊತ್ತಾಯ್ತು? ಏನು ಮಾತಾಡ್ತೀನಿ ಇಲ್ಲ? ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಹೇಳು.
ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ರಾಜ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಅದಿನ್ನು ನನ್ ಮನಸ್ಸಿಂದ ಹೋಗ್ತಾನೆ ಇಲ್ಲ. ಹಗಲು ರಾತ್ರಿ ನನ್ ಕಣ್ಮುಂದೆ ಅನುನೇ ಬರ್ತಿದ್ದಾಳೆ. ಅವಳು ಸಾವಿಗೆ ನಾವೇ ಕಾರಣ ಆದ್ವೇನೋ ಅನ್ಸುತ್ತೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೂ ಆಗಲ್ಲ. ನಾವಂತೂ ಮಾಡ್ಲಿಲ್ವಲ್ಲ. ನನಗೂ ಆ ಫೀಲಿಂಗ್ ಇದೆ. ಏನ್ ಮಾಡಕ್ಕಾಗತ್ತೆ ನೋಡು. ಅಂಥ ಸಂದರ್ಭ ಏನಾದ್ರೂ ಬಂದು ನಾವೆಲ್ಲರೂ ಸಿಕ್ಕಾಕೊಂಡ್ರೆ ಖಂಡಿತ ನಿನ್ನ ಕಾಪಾಡಿ ನಾನು ಹೊಣೆ ಆಗ್ತೀನಿ. ಛೇ, ಹಾಗನ್ಬೇಡ. ನೀನ್ ಹೊಣೆ ಆದ್ರೇನು, ನಾನ್ ಹೊಣೆ ಆದ್ರೇನು, ಎರಡೂ ಒಂದೇ.